ಭಾರತದ ಚುನಾವಣಾ ಆಯೋಗದ ಸೂಚನೆಯಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ನವೆಂಬರ್ ತಿಂಗಳಲ್ಲಿ ಜಿಲ್ಲೆಯ ಮತಗಟ್ಟೆ ಹಾಗೂ ಕಾಲೇಜುಗಳಲ್ಲಿ ಹಮ್ಮಿಕೊಂಡ ನೋಂದಾವಣೆ ಹಾಗೂ ವಿಶೇಷ ನೋಂದಾವಣೆ ಸೇರಿದಂತೆ ಪರಿಷ್ಕೃತ ಮತದಾರರ ಪಟ್ಟಿಗೆ 21,292 ಯುವ ಮತದಾರರು ಸೇರ್ಪಡೆಯಾಗಿದ್ದಾರೆ ಎಂದು ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಹೇಳಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಮತದಾರರ ಪಟ್ಟಿಗೆ ಸೇರ್ಪಡೆಯಾದ ಎಲ್ಲ ಯುವ ಮತದಾರರಿಗೆ ಜನವರಿ 25ರಂದು ನಗರದ ಪುರಭವನದಲ್ಲಿ ನಡೆಯಲಿರುವ ರಾಷ್ಟ್ರೀಯ ಮತದಾರರ ದಿನಾಚರಣೆಯಲ್ಲಿ ಮತದಾರ ಚೀಟಿಯನ್ನ ನೀಡಲಾಗುವುದು ಎಂದರು. ಇಂದು ಪ್ರಕಟಿಸಲಾದ ಅಂತಿಮ ಮತದಾರರ ಪಟ್ಟಿಯಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 16,97,417 ಮತದಾರರಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟು 16,98,868 ಮತದಾರರಿದ್ದು, ಪ್ರಸಕ್ತ ಮತದಾರರ ಪಟ್ಟಿಯಲ್ಲಿ 1,451 ಮತದಾರರು ಕಡಿಮೆಯಾಗಿದ್ದಾರೆ ಎಂದು ಅವರು ಹೇಳಿದರು. ಮತದಾರರ ಸೇರ್ಪಡೆ ಹಾಗೂ ಪಟ್ಟಿಯಿಂದ ಹೆಸರನ್ನ ಕೈಬಿಡುವ ಪ್ರಕ್ರಿಯೆ ಮುಂದಿನ ಚುನಾವಣೆಯ ಘೋಷಣೆಯವರೆಗೆ ಮುಂದುವರಿಯಲಿದ್ದು, ಅರ್ಜಿ ಸಲ್ಲಿಸುವ ಅಥವಾ ಆಕ್ಷೇಪ ಸಲ್ಲಿಸಲು ಅವಕಾಶವಿರುತ್ತದೆ ಎಂದು ಜಿಲ್ಲಾಧಿಕಾರಿಗಳು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಟೋಟಲ್ ಮೇಲ್ ವೋಟರ್ಸ್ 83,33,719, ಫೀಮೇಲ್ ವೋಟರ್ಸ್ 8,63,698, ಟೋಟಲ್ 16,97,417 ವೋಟರ್ಸ್ ಈಗ ನಮಗೆ ಇರ್ತಿದ್ದಾರೆ. ಇದರಲ್ಲಿ ಎಲೆಕ್ಟರ್ ಟು ಪಾಪ್ಯುಲೇಷನ್ ರೇಷಿಯೋ ನೋಡಿದರೆ ನಮ್ಮ ಜಿಲ್ಲೆಯಲ್ಲಿ 75 ಇದೆ. ಇದು ಸ್ಟೇಟ್ ಆ್ಯಾವ್ರೇಜ್ಗೆ ಈಕ್ವಲ್ ಆಗಿ ಇದೆ, ಸ್ಟೇಟ್ ಆ್ಯಾವ್ರೇಜಿಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ ನಮ್ಮ ಜೆಂಡರ್ ರೇಷಿಯೋ ಪಾಸಿಟಿವ್ ಇದೆ. ಸೊ 1035 ಇಸ್ ಅವರ್ ಜೆಂಡರ್ ರೇಷಿಯೋ. ಸೊ ದಿಸ್ ಇಸ್ ದಿ ಸ್ಟ್ಯಾಟಿಸ್ಟಿಕ್ಸ್ ಆಫ್ ದಿ ಫೈನಲ್ ರೋಲ್. ಈಗ ಮುಂದೆ ಚುನಾವಣೆ ಅನೌನ್ಸ್ ಆಗುವವರೆಗೆ ಕೂಡ ಒಂದು ಅವಕಾಶ ಇದೆ. ಯಾರ್ಯಾರು ಇನ್ನೂ ಎನ್ರೋಲ್ ಮಾಡಿಲ್ವೋ ಅವರು ಕಂಟಿನ್ಯೂಸ್ ಅಪ್ಡೇಷನಲ್ಲಿ ಎನ್ರೋಲ್ ಮಾಡ್ಕೋಬಹುದು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಕುಮಾರ್ ಉಪಸ್ಥಿತರಿದ್ದರು.